ಶಿವರುಂಬ ಭಗವತಿಯ ಪಾದ ಕಮಲಕ್ಕೆ ಶಿರವನ್ನು ಬಾಗುತ್ತಾ, ಇವತ್ತು ಭರಣಿ ಮಹೋತ್ಸವ ಕಳೆದು 2-3 ವಾರ ಆಯಿತು. ಈ ಭರಣಿ ಮಹೋತ್ಸವದ ಸಂದರ್ಭದಲ್ಲಿ ಬಹುತೇಕ ನಮ್ಮ ಜಿಲ್ಲೆಯ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಹೊರೆಕಾಣಿಕೆಯ ಒಂದು ಮನವಿ ಪತ್ರವನ್ನು ಎಲ್ಲ ವಿವಿಧ ಕ್ಷೇತ್ರಗಳಿಗೆ ನಾವು ಅರ್ಪಣೆ ಮಾಡಿದ್ದೆವು. ಆ ಅರ್ಪಣೆ ಮಾಡಿದ ಪ್ರಯುಕ್ತ ಕೆಲವೊಂದು ಕ್ಷೇತ್ರದ ವತಿಯಿಂದ ನಮಗೆ ಹೊರೆಕಾಣಿಕೆಗಳು ಬಂದಿದ್ದವು. ಅದೇ ರೀತಿ ಶ್ರೀ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಹೊರೆಕಾಣಿಕೆಯ ಬದಲಿಗೆ ಅವರು ಆರ್ಥಿಕ ಸಹಾಯವನ್ನು ಮಾಡಲು ಇವತ್ತು ಅವರ ಪದಾಧಿಕಾರಿಗಳನ್ನು ಶ್ರೀಯುತ ಮಾನ್ಯ ಧರ್ಮಾಧಿಕಾರಿಯಾದಂಥ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಕಳಿಸಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಯೋಜನಾಧಿಕಾರಿಯವರು ಬಂದಿದ್ದಾರೆ. ಈ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ಅವರು ಏನು ಕಳಿಸಿಕೊಟ್ಟ ಚೆಕ್ಕನ್ನು ನಾವು ಅವರು ಹಸ್ತಾಂತರಿಸಿದ್ದಾರೆ. ಆ ಒಂದು ಚೆಕ್ಕನ್ನು ತಗೊಳ್ಳುವ ಒಂದು ಸಣ್ಣ ಕಿರು ಕಾರ್ಯಕ್ರಮವನ್ನು ಈ ನಿಮ್ಮ ಮುಖೇನ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ಚಿದಾನಂದ ಗುರಿಕಾರ ಅವರು ವಹಿಸಿಕೊಳ್ಬೇಕಾಗಿ ನಾವು ನಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಯೋಜನಾಧಿಕಾರಿಯಾದಂಥ ಮಮತಾ ಎನ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಕೋಶಾಧಿಕಾರಿಯಾದಂಥ ಶ್ರೀಯುತ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಉಳ್ಳಾಲ ವಲಯದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಕಾಶ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ನಾನು ಆಹ್ವಾನಿಸ್ತಿದ್ದೇನೆ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಒಂದು ಕೆಲಸದಲ್ಲಿ ಕೂಡ ತೊಡಗಿಸಿಕೊಂಡು ನಮ್ಮ ಭಗವತಿ ಮಾತೆಯ ಮಹಾ ಭಕ್ತರು ಎಂದು ಹೇಳಿದರೂ ತಪ್ಪಾಗೋದು ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಅವರು ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೆ. ಅದೇ ರೀತಿ ಧರ್ಮಸ್ಥಳ ಯೋಜನೆಯ ವಲಯದ ಮೇಲ್ವಿಚಾರಕಿ ಆದಂಥ ಶ್ರೀಮತಿ ಜಯಂತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಯರಿಗೂ ಹಾಗೂ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂಥ ಅಧಿಕಾರರವರಿಗೂ ದೇವಸ್ಥಾನದ ಭಕ್ತರಾಗಿ ಬಂದಂಥ ತಮಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸುತ್ತಾ, ಬಹುಶಃ ನಾನು ಹಾಗೆ ಭರಣಿ ಮಹೋತ್ಸವ 3 ವರ್ಷಕ್ಕೊಮ್ಮೆ ಬರುವ ಕಾರ್ಯಕ್ರಮದ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಭಕ್ತರು ಆಗಮಿಸುವ ಸಂದರ್ಭ, 7 ದಿವಸದ ಜಾತ್ರೆ ಇರುವ ಸಂದರ್ಭ, ಬಹಳಷ್ಟು ದಿನಕ್ಕೆ 5,000ಕ್ಕಿಂತಲೂ ಹೆಚ್ಚು ಅನ್ನದಾನ ಒಂದು ಅಗತ್ಯ ಇರುವಂಥ ಒಂದು ಸಂದರ್ಭದಲ್ಲಿ ನಾವು ವಿವಿಧ ಕ್ಷೇತ್ರಗಳಿಗೆ ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ನಮ್ಮ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಾದಂಥ ಶ್ರೀಯುತ UT ಖಾದರ್ ಅವರಲ್ಲಿ ಕೂಡ ನಾವು ಮನವಿ ಮಾಡಿದಾಗ ಶ್ರೀಯುತ UT ಖಾದರ್ ಅವರು ನಾನು ಎಲ್ಲ ವಿವಿಧ ಕ್ಷೇತ್ರಕ್ಕೆ ನಾನು ನನ್ನ ಲೆಟರನ್ನು ಕೊಡ್ತೇನೆ, ಫೋನ್ ಮೂಲಕ ನಾನು ಹೇಳ್ತೇನೆ, ಆದಷ್ಟು ಸಹಾಯ ಮಾಡುವ ರೀತಿಯಲ್ಲಿ ಸ್ಪಂದನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮನವಿ ಪತ್ರದ ಜೊತೆಗೆ ಅವರ ಮನವಿ ಪತ್ರವು ಕೂಡ ಜೊತೆಗೆ ಹೋಗಿ ನಮ್ಮ ಜಿಲ್ಲೆಯ ಸುಬ್ರಹ್ಮಣ್ಯ ಇರ್ಬೋದು, ಕಟೀಲು ಇರ್ಬೋದು, ಪೊಳಲಿ, ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಹೊರೆಕಾಣಿಕೆಯ ಮೂಲಕ ಕೆಲವೊಂದು ಸಾಮಗ್ರಿಗಳು ಬಂದಿದ್ದವು. ಅದೇ ರೀತಿ ಧರ್ಮಸ್ಥಳದಲ್ಲಿ ಕೂಡ ಆ ಮನವಿಯನ್ನು ಮಾಡಿದಾಗ ಶ್ರೀಯುತ ನಮ್ಮ ಶಾಸಕರಾದಂಥ UT ಖಾದರ್ ಅವರ ಆಪ್ತ ಸಹಾಯಕರು ಭವಿತ್ ಮತ್ತು ಪ್ರಕಾಶ್ ಉಳ್ಳಾಲ್, ಅದೇ ರೀತಿ ದಾಮೋದರ್ ತಚ್ಚೇನಿ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಲ್ಲಿ ಮನವಿ ಮಾಡಿದಾಗ ಖಂಡಿತವಾಗಿಯೂ ಸಹಾಯ ಮಾಡ್ತೇನೆ ಅಂತ ಹೇಳಿ ಇವತ್ತು ಒಂದು ಕಿರು ಕಾಣಿಕೆ ಮೊತ್ತದ ಚೆಕ್ಕನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಇದೇ ರೀತಿ ಎಲ್ಲ ಕ್ಷೇತ್ರದ ನಮಗೆ ಸಹಾಯ ಬಂದಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಆ ಚೆಕ್ಕನ್ನು ತಗೊಳ್ಳುವ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದರು. ಅದೇ ರೀತಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಗೌರವಿತವಾಗಿ ಅದನ್ನು ಚೆಕ್ಕನ್ನು ತಗೊಳ್ಳುವ ಅವರಿಗೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಇದು ಧರ್ಮಸ್ಥಳಕ್ಕೆ ಅವರ ಯಾರು ಪ್ರತಿನಿಧಿ ಬಂದಿದ್ದಾರೆ ಅವರನ್ನು ನಾವು ಗೌರವಿಸುವ ಮೂಲಕ ಧರ್ಮಸ್ಥಳದ ಧರ್ಮಾಧಿಕಾರಿಗೆ ಗೌರವಿಸುವಂತ ಆಗಬೇಕು, ಸಣ್ಣ ಒಂದು ಕಾರ್ಯಕ್ರಮ ಮಾಡಿಯೇ ತಗೊಳ್ಳುವಂತ ಅಧ್ಯಕ್ಷರು ಹೇಳಿದ ಒಂದು ವಿಷಯದಲ್ಲಿ ನಾವು ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಬಗ್ಗೆ ನಮ್ಮ ಯೋಜನಾಧಿಕಾರಿಯಾದಂಥ ಶ್ರೀಮತಿ ಮಮತಾ ಎನ್ ಶೆಟ್ಟಿ ಅವರು 2 ನುಡಿಗಳನ್ನು
ಹೇಳುವ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ಸಾನ್ನಿಧ್ಯ ಶ್ರೀ ಭಗವತಿ ದೇವಿನ ಮನಸಾರೆ ಸ್ಮರಣೆ ಮಲ್ತೊಂದು ಸ್ಥಳ ಸಾನ್ನಿಧ್ಯ ಮಾತಾ ದೈವದೇವರೆಲ್ಲ ಮನಸಾರೆ ಸ್ಮರಣೆ ಮಲ್ತೊಂದು ಅಣ್ಣಪ್ಪ ಸ್ವಾಮಿನ ಮನಸಾರೆ ಸ್ಮರಣೆ ಮಲ್ತೊಂದು ಅಂಜನೆ ಪರಮ ಪೂಜ್ಯ ಕಾವಂದೇರ್ ಬೊಕ್ಕ ಮಾತೃಶ್ರೀ ಅಮ್ಮನ ಆಶೀರ್ವಾದ ನಟ್ಟೊಂದು ಇನ್ನಿತ ಸಂದರ್ಭಡು ನಮ್ಮ ಈ ಭಗವತಿ ಕ್ಷೇತ್ರಡು ಭರಣಿ ಮಹೋತ್ಸವಗು ಬತ್ತಿನಂಚಿನ ಒಂಜಿ ಡಿಡಿ ಇನ್ನು ವಿತರಣೆ ಮಲ್ಪುನಂಚಿನ ಒಂಜಿ ಎಲ್ಲಿಯ ಕಾರ್ಯಕ್ರಮ ಈ ಒಂಜಿ ಪೂರ್ವದ ಕಾರ್ಯಕ್ರಮ ಘನ ಅಧ್ಯಕ್ಷತೆ ವಹಿಸೋದಂಚಿನ ಗಣ್ಯರಾಯನಂಚಿನ ಚಿದಾನಂದ ಸರ್ ಅವರೇ ಅಂಚೆನೆ ವೇದಿಕೆಡಿ ಪುನಂಚಿನ ಮಾತಾ ಗಣ್ಯರ್ನಕಲೆ ಅಂಚನೆ ನಮ್ಮ ವಲಯದ ಮೇಲುಚಾರಕೆರೆ ಅಂಚನೆ ಮುಲ್ಪ ಸೇರಿದಂಚಿನ ಮಾತಾ ನಮ್ಮನ ಪ್ರತಿನಿಧಿ ನಕಲೆ ಬೊಕ್ಕ ಪೂರ ಬಂದುಲೆ ಬರಿ ಮುಖ್ಯವಾದ ನಮ್ಮನ ತುಳುನಾಡು ಒಂಜಿ ಕಾರ್ಯಕ್ರಮ ಯಶಸ್ವಿಯಾದ ಅವಳು ಒಂದಾಂಡ ಪತ್ತಪ್ಪೆ ಜೋಕುಲು ಒಟ್ಟಾದ ಸೇರೋಡು ಜೊತೆಟ್ಟು ಮಾತಿರ್ಲ ಸಹಕಾರ ಕೊರಡು ಆ ಸಹಕಾರ ಕೊರನಾಗ ಒವೇ ಒಂಜಿ ಪಿರ ಒಳಿದಿನಂಚಿನ ಒವೇ ಒಂಜಿ ಒಂದುಲಾದಿಪ್ಪು ಸಮುದಾಯ ಆದಿಪ್ಪು ಅಥವಾ ಒವೇ ಒಂಜಿ ಕ್ಷೇತ್ರಲಾದಿಪ್ಪು ಅವು ಅಭಿವೃದ್ಧಿ ಆಪ ಆ ನೆಲೆಟ್ಟು ಮಾತಿರ್ಲ ಸೇರ್ದು ಮಲ್ತಿನಂಚಿನ ಒಂಜಿ ಈ ಒಗ್ಗಟ್ಟದ ಕೆಲಸೋಡು ಇನಿ ನಮ್ಮನ ಧರ್ಮಸ್ಥಳ ಕ್ಷೇತ್ರಡು ಪರಮ ಪೂಜ್ಯರು ನಮ್ಮ ರಾಜ್ಯದ ಇಡೀ ದೇಶದ ಮಾತಕದೆಟ್ಲ ಪ್ರತಿ ಒಂಜೇಕ್ಲ ಸಹಕಾರ ಕೊರೊಂದುಲ್ಲೇರು ಆ ನೆಲೆಟ್ಟು ಪರಮ ಪೂಜ್ಯರು ನಮ್ಮನ ಈ ಭರಣಿ ಮಹೋತ್ಸವ ಕಾರ್ಯಕ್ರಮಗಳ ಒಂದು 2 ಲಕ್ಷದ ಡಿಡಿನ ಕಡಪುರ್ದು ಕೊಡ್ತೇರು ನಿಕ್ಲೆ ಗೊತ್ತಿಪ್ಪು ನೆರೆದು ನೆತ್ತ ದೇವಸ್ಥಾನ ಆನಗಲ ಮೋಸ್ಟ್ಲಿ ಕರಿನ ವರ್ಷಲ್ಲ ನೆಕ್ ಕಾರ್ಯಕ್ರಮ ಅನುದಾನ ಸಹಾಯಧನವನ್ನು ಕಡಪುರದು ಕೊಡ್ತೇರು ಅನ್ಪುನಂಚಿನ ಒಂಜಿ ವಿಷಯ ಎಂಕ್ ಗೊತ್ತಿತ್ತು ನಾವೇ ಅಂಚದ ಇಪ್ಪನಾಗ ನಮ್ಮ ಮಾತಿರ್ಲ ಯಾನ ಕಡೆ ಪಂಡಿ ಲೆಕ್ಕ ಒಂದು ಕ್ಷೇತ್ರ ಒಂದು ಗ್ರಾಮ ಅಭಿವೃದ್ಧಿ ಆವಡೊಂದಾಂಡ ಅಲ್ಪ ಇತ್ತನಂಚಿನ ದೈವ ದೇವರಿಗೆ ಸಮಯಕ್ಕೂ ಸರಿಯಾದ ಕೊರ್ಪುನಂಚಿನ ಭೋಗಲಾದಿ ಇಪ್ಪತ್ತಿನ ಅಕ್ಲೆ ಕೊರ್ಪುನಂಚಿನ ಒವ್ವೆ ಸೇವೆಲು ತಪ್ಪರವಲ್ಲಿ ಆ ನೆಲೆಟ್ಟು ಪ್ರತಿಯೊಂದು ಸಂದರ್ಭ ನಮ್ಮನ್ನ ಮಾತಿರ್ಲ ಸೇರಿದ ಮಲ್ಪುನಂಚಿನ ಈ ಒಂಜಿ ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ಪುನಂಚಿನ ನಮ್ಮನ್ನ ಮಾತಿರ್ನ ಜವಾಬ್ದಾರಿ ಉಂಡು ಯಾಕಡೆ ಸರ್ ಫಂಡೇರ್ ಧರ್ಮಸ್ಥಳದ ಧರ್ಮಾಧಿಕಾರಿ ಅರೇನು ಗೌರವ ಮಲ್ಪುನಂಚಿನ ಒಂದೇನು ನಮ್ಮ ನಕ್ಲ ಪ್ರತಿನಿಧಿ ನಕ್ಲೆ ಕೊಂಡು ಬಂದು ಖಂಡಿತವಾದಲ್ಲ ಐಕೆಂಕ್ಲೆ ಏತ ಅರ್ಹತೆ ಪಡೆತ ನಾವು ಗೊತ್ತುಜಿ ಖಂಡಿತವಾದಲ್ಲ ಅರ್ಹತೆ ಉಂಡ ಇಜ್ಜ ಮಲ್ಪುನಂಜಿ ಗೊತ್ತು ಜಾಂಡ ಪೂಜಾರಿ ಮಲ್ಪುನಂಚಿನ ಒಂದು ಸೇವೆಡು ಎಂಕ್ಲೆ ಒಂದು ಅಳಿಲು ಸೇವೆ ಒಂದು ಸಮಾಜ ಕೊರ್ಪುನಂಚಿನ ಒಂದು ಅವಕಾಶ ತಿಕ್ಕೊಂದುಂಡು ಅವೇನು ಭಾರಿ ಖುಷಿ ಆಪುಣ ನಮ್ಮ ಪಡೆಯೊಂದಿಲ್ಲ ಪನ್ಪುನಕ್ಕೆ ಬಹಳ ಸಂತೋಷ ಆಪುಂಡು ಆ ನೆಲೆಟ್ಟು ಇನಿ ಇತ್ತೇನೆ ಫಸ್ಟಿಗೆ ಕ್ಷಮಕ್ಕೆ ಏನು ಇತ್ತೇನೆ ನಾನು ಬರ್ದೇಗೆ 10 ಕಾಲಕ್ಕೆ ಬರ್ತದೆ ಅಣ್ಣ ಒಂದು 2 ಕಡೆಗೆ ಪೋರೈತಿನ ರಾತ್ರಿ ಇಡಕ್ಕೆ ಬಂದಾಗ ಒಂದು ಚೂರು ವ್ಯತ್ಯಾಸ ಆಂಡು ಅದಕ್ಕೆ ಕ್ಷಮೆ ಪಡೆದು ಬನ್ನೋದಿಲ್ಲ ಅವೇ ನೆಲೆಟ್ಟು ನನ್ನ ದುಂಬುಗ್ಲ ನಮ್ಮನ್ನ ಯೋಜನೆದ ಕಾರ್ಯಕ್ರಮ ಬಹಳ ಮುಖ್ಯವಾದ ನಮ್ಮನ್ನ ಧರ್ಮಸ್ಥಳ ಯೋಜನೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮಗಳಿಲ್ಲ ಈ ದೇವಸ್ಥಾನಗಳಿಗೆ ಇಪ್ಪು ನಮ್ಮನ್ನ ಹಾಲು ಕಟ್ಟಡಕ್ಕಿಪ್ಪು ಅಂಚನೆ ಸಮುದಾಯಕ್ಕೆ ಸಂಬಂಧಪಟ್ಟಿನ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಕೊರ್ಪುನಂಚಿನ ಇಪ್ಪು ಜ್ಞಾನದೀಪ ಶಿಕ್ಷಕರ ಕಾರ್ಯಕ್ರಮ ಇಪ್ಪು ಜನಮಂಗಲ ಕಾರ್ಯಕ್ರಮ ಕೊರ್ಪುನಂಚಿನ ಸಲಕರಣೆಯಲ್ಲಿ ಇಪ್ಪು ಅವು ಬೇತೆ ಬೇತೆ ರೀತಿಯ ಕಾರ್ಯಕ್ರಮಗಳಿಲ್ಲ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಪೂಜ್ಯರು ನಮ್ಮನ್ನ ಸಮಾಜಕ್ಕೂ ಬಾರಿ ನಮ್ಮ ಇತ್ತ ಕುಡ್ಲಾಡು ಯೋಚನೆ ಮಾಡ್ತಿನಾರ ನಮ್ಮ ಏಪ್ರಿಲ್ ಸಾಧಾರಣ ಒಂದು 4 ದೇವಸ್ಥಾನಕ್ಕೂ 10 ಲಕ್ಷ ಮುಟ್ಟ ಸಹಾಯಧನ ಬರ್ತನೆ 3ನೇ ಏಪ್ರಿಲ್ ಬೊಕ್ಕ ಇನ್ನು ಮುಟ್ಟಾಗ ಪನ್ಪುನೆ ನೀನು ಕಾಂಡಿಲ್ಲ ಒಂಜಿ ಕಡೆಗೆ ಹೋದ್ 3 ಲಕ್ಷದ ಡಿಡಿ ವಿತರಣೆ ಮಾಡ್ತದೆ ಬತ್ತೆಯಾನ ದೇವಸ್ಥಾನಕ್ಕೂ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಮುಲ್ಪನೆ ಹೋದ್ ಬತ್ತನ ಅಂಚಾದ ಇಪ್ಪನಾಗ ಪೂಜ್ಯರು ಅರೆರ್ದಾಯಿನಂಚಿನ ಒಂದು ಸಾಕೊಂಡು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪನ್ಪುನ ಒಂದು ನೆಲೆಟ್ಟು ನಮ್ಮನ ಸಮಾಜಕ್ಕೆ ಏತು ಪೂರ ಸಹಾಯ ಅವಡ ಅವೇನು ಪ್ರತಿಯೊಂದು ರೂಪಗಳ ಮಲ್ತದ ಕೊರೊಂದುಲ್ಲೇರು ನಮ್ಮನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪನ್ಪುನಂಚಿನ ಟ್ರಸ್ಟದ ಮೂಲಕ ನಮ್ಮನ ಬ್ಯಾಂಕ್ ಒಂದು ಸವಲತ್ತನ್ನು ಬ್ಯಾಂಕದ BC ಆದ ನಮ್ಮ ಬ್ಯಾಂಕ್ ಬರೋದ BC ಆದ ನಮ್ಮ ಕುಡ್ಲ ತಾಲೂಕು ಜನಕನಕಲೆಗೆ ಬೋಳಾಪುನ ಸವಲತ್ತನ್ನು ಸಾಲ ಸೌಲಭ್ಯನ ಕೊರ್ಪುನಂಚಿನ ವ್ಯವಸ್ಥೆ ಆವೊಂದುಂಡು ಆ ನೆಲೆಟ್ಟು ಜನಕಲು ಬ್ಯಾಂಕ್ ಪೋಪುನ ತಪ್ಪುಂಡು ಬ್ಯಾಂಕ್ ಏನ ಸಹಕಾರಕ್ಲೆ ಬೋಡ ಏನ ಸಾಲ ಸೌಲಭ್ಯ ಬೋಡ ಅವು ಪೂರ ನಮ್ಮ ಯೋಜನೆದ ಮೂಲಕ ಅಕ್ಲೆಗೆ ಇಲ್ಲದ ತಲುಪೋನ ಕೆಲಸ ನಾವು ಮಲ್ತೊಂದಿಲ್ಲ ಆ ನಿಟ್ಟಿಡು ನೆರಳು ದುಂಬುಗ್ಲ ಇದನ್ನೆಲ್ಲ ನಮಕ್ ಮಾತಾ ಊರಿನ ಗಣ್ಯರ್ಲ ನಮಕ್ ಮಾತೆಲ್ಲ ಸಹಕಾರ ಕೊಡ್ತೇವೆ ನನ್ನ ದುಂಬುಗ್ಲ ಸಹಕಾರ ಕೊರಡು ಪನ್ಪುನ ಒಂದು ಆಶೆಯನ್ನು ವ್ಯಕ್ತಪಡಿಸ ಒಂದಿಲ್ಲ ಜೊತೆಟ್ಟು ಐತೆ ನಾವು ಬತ್ತದೀಡೆಗೆ 9 ತಿಂಗಳು ಆಡಾತೆ ನಮ್ಮನ ಕುಡ್ಲ ತಾಲೂಕುಗು ನಮ್ಮನ್ನ ಯೋಜನೆ ಪಂಡ್ರೆಗೆ ಹಾಪುಜಿ ಇನ್ನಿತ್ತಿನ ಅಲ್ಪ ಎಲ್ಲ ನಮ್ಮ ಮುಗ್ಲೆ ಪಂಡ್ರೆಗೆ ಹಾಪುಜಿ ಅಂಚೆ ಒಂದು 9 ತಿಂಗಳು ಸೇವೆನು ಕುಡ್ಲೊಂಜ ಮಲ್ಪರೆಗೆ ನಮಕ್ ಅವಕಾಶ ಕೊರಿಯರು ನನ್ನ ದುಂಬು ನೆಕ್ಸ್ಟ್ 25 ತಾರೀಕು ಬೊಕ್ಕ ಹಿಂಗೆ ತೀರ್ಥಹಳ್ಳಿಗೆ ವರ್ಗಾವಣೆ ಆಯ್ತು ನಾನು ನೆಲೆಟ್ಟು ತೀರ್ಥಹಳ್ಳಿಗೆ ಅನುಪು ಒಂದಿಲ್ಲ ಅಂಚಿನ ನಮ್ಮನ್ನ ಮೇಲಿಸಾರಕ್ಕೆ 4 ವರ್ಷ ಆಣ ಮುಲ್ಪ ಕೆಲಸ ಮಾಡ್ತದೆ ಆರ್ಲ ಚಿಕ್ಕಮಗಳೂರು ತಾಲೂಕುದ ಅಜ್ಜಂಪುರ ತಾಲೂಕುಗಾರ ವರ್ಗಾವಣೆ ಒಂದಿಲ್ಲೇರು ಅಂಚ ಮಾತಾಡಗ್ಲ ನಮಕೆಂಚ ಎಂಕ್ಲೆಗೆಂಚ ಸಹಕಾರ ಕೊಡ್ತಾರೆ ಅವೇ ರೀತಿ ನನ್ನ ದುಂಬುಗ್ಲ ಬತ್ತನಕ್ಲೆ ಗೆಡ್ಡ ಸಹಕಾರ ಕೊರಲೇ ಪನ್ಪೊಂದು ಆಶೆಯನ್ನು ವ್ಯಕ್ತಪಡಿಸ ಒಂದು ಪೂಜೆ ಕಡಪುನಂಚಿನ ಈ ಒಂಜಿ ಮೊತ್ತದ ಏನ ನಮಕ್ ಮಾತೆಲ್ಲ ಬಂತೆ ಅಂಜಿ ಧರ್ಮಸ್ಥಳ ನಡೆದು ಪ್ರಸಾದ ರೂಪ ಬತ್ತಂಡ ಯಾವು ಅವು ನಮಕ್ ಸಾಗರದಂಚ ಸಮುದ್ರದಂಚ ವಿಸ್ತಾರ ಆದ ಆ ಕೆಲಸ ಪುರ್ಲೂಡೆ ಹಾಕೊಂಡು ಪನ್ಪೊನಂಚಿ ನಾವು ಎಂಕಲ ಸಂಗೋಡ್ಲ ಆತೆ ಖಾಲಿ ಅಕಲೆಗೆ ಲೋನ್ ಬೊಡ್ಸಿಂದಾಂಡಲ್ಲ 20,000 ಕೊರಲೆ ಮೇಡಮ್ ಒಂದು ಪಂಚಾಂಗ ಪಾಡುವೆ ಬೊಕ್ಕ ಎಂಕಲ್ಲ ಎಂಚ ಹಾಕೊಂಡಿಂದ ಜಾವ್ ಕೆಲಸವನ್ನು ಆ ಭಾವ ನೆಡು ಪ್ರತಿ ಒರಿಲ್ಲ ನಮ್ಮನ್ನ ಸಂಗೋಡ್ ಎಡ್ಡೆ ಅನುಭವ ಪಡೆಯನಕಲು ಏನು ಮಲ್ತನಕಲು ಪಂಡ ಅಕ್ಲ ಫಲ ಪಡೆಯನಕಲು ಮಸ್ತ್ ಜನ ಉಳ್ಳೇರು
ಇತ್ತೆ ಕೆಲವೊಂದು ಸಂದರ್ಭ ಎಲ್ಲ ಸಣ್ಣ ಪುಟ್ಟ ವಿಚಾರಗಳು ಪೂರ ಬರೋದ್ರ ಗೊಂದಲವನ್ನು ಸೃಷ್ಟಿ ಮಾಡ್ತಂದಿಲ್ಲ ಪಕ್ಕಡೆ ಅವೇನು ಸುಳ್ಳು ಅವು ಯಾಪ ಮುಟ್ಟಲ್ಲ ಸುಳ್ಳು ಪರಪ ನಾವು ಶಾಶ್ವತವಾದ ಇಪ್ಪುಜಿ ಸತ್ಯ ಏಪಲ್ಲ ಶಾಶ್ವತನೇ ಸತ್ಯ ನಿಧಾನಗಳ ಸತ್ಯ ಗೊತ್ತಾನಾಗ ಪಶ್ಚಾತ್ತಾಪ ಪಡೆಪೇರು ಆ ಪಶ್ಚಾತ್ತಾಪ ಏಪ ಪಡೆಪೇರ ಆನಿಗೆ ಆಕಲು ಮಲ್ದಿನ ಜನ ಪಾಪ ಪೂರ ಪರಿಹಾರ ತಿಕ್ಕೊಂಡು ಅಂಚ ನನ್ನ ದುಂಬುಗ್ಲ ಎಡ್ಡ ಸಹಕಾರ ಕೊರಲೆ ಖಂಡಿತವಾಗಲ್ಲ ಯೋಜನೆ ಖಂಡಿತ ಎಂಕ್ಲ ಪೂರ ಜನ್ಮದ ಪುಣ್ಯನದ ಈ ಒಂಜಿ ಸಮಾಜ ಸೇವೆ ಮಲ್ಪರೆಗೆ ಮಾತೆರೆಗ್ಲ ಅವಕಾಶ ತಿಕ್ಕುಜಿ ಎಂಕ್ಲು ಸಂಬಳ ಗೆತ್ತನಲ್ಲ ಒಂಜಿ ರೀತಿಯ ಸೇವೆನೆ ದಯಪನಾಗ ಎಂಕ್ಲೆ ಟೈಮಿಂಗ್ಸ್ ಇಜ್ಜಿ ಎಂಕ್ಲೆ ದಿನಕ್ಕೆ 2 ಗಂಟೆ ಕೆಲಸ ಮಲ್ಪೊಲಿ ಪಂಡದುಂಡು ಅಂಡ ಎಂಕ್ಲು ಖಾಲಿ ದಿನಕ್ಕೆ 2 ಗಂಟೆ ಕೆಲಸ ಮಲ್ಪೊನ್ನತ್ತೆ ಕೆಲಸದ 7 ಗಂಟೆಗೆ ಇಲ್ಲ ಅಡಿಪಿದಾಡಿ ಅಂದ ಬೈಯಾಗ 2 ಗಂಟೆ 1 ಗಂಟೆ 10 ಗಂಟೆ ಕೋತನೊಳಗುಂಡು ಇಲ್ಲ ಮಂಡ ಒಂದು ಎಂಕ್ಲ ಸೇವೆ ಅಂಚ ಎಂಗ್ ಟೈಮ್ ಬೋರ್ಡ್ ಅದು ವರ್ಕ್ ಮಲ್ಪೊನ ಅವತ್ತು ನಮ್ಮನ್ನ ಕಾರ್ಯಕರ್ತೆಯರ ಮಾತೆಲ್ಲ ಮಲ್ಪ ಎಸ್ಬಿನ ಅಕಲ್ಲ ಉಳ್ಳೇರು ಅಕಲ ಒಂಜಿ ಕಾಂಡೆ ಪಿದಡಿದ ಅಂಡ ಬೈಯಾಗೆ ಇಲ್ಲ ಹೋದು ಎತ್ತು ಅಂಚಿನ ಅವಕಲ್ಲ ಇಲ್ಲದಕ್ಕಲ್ಲ ಅಕ್ಲ ಸಹಕಾರ ಕೊಡ್ತೀನಿ ರಾತ್ರ ಈ ಒಂದು ಕೆಲಸ ಮಲ್ಪರ ಒಂಜಿ ಖಂಡಿತವಾದ ಅವಕಾಶ ಆತನು ಅಕ್ಲೇಗ್ಲ ಅನುಕೂಲ ಆತನು ಆ ನೆಲೆಟ್ ಸೇರ್ದಿನಂಚಿನ ಮಾತೆರೆಗ್ಲ ನಮ್ಮದಿನ ದೈವದೇವರ ಅನುಗ್ರಹ ಕೊರಡುಪನ್ಪುರ ಒಂಜಿ ಆಶಯನ್ನು ವ್ಯಕ್ತಪಡಿಸ ಒಂದು ಈ ಸಂದರ್ಭಗಳು ಎಲ್ಲಿ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತದ ಈ ಒಂಜಿ ಪೊರ್ಲುದ ಕಾರ್ಯಕ್ರಮ ಮಲ್ಪರ ಸಹಕಾರ ಕೊಡ್ತೀನಿ ಅಂಚಿನ ಸಮಿತಿದ ಮಾತೆರೆಗ್ಲ ಒಂದನ್ನು ಸಲ್ಲಿಸ ಒಂದು 2 ಪಾತ್ರೆ ಅವಕಾಶ ಮಲ್ತು ಕೊಡ್ತೀನಿ ಇಕ್ಲೆ ಮಾತೆರೆಗ್ಲ ಒಂದಿಸ ಒಂದು 2 ಪಾತ್ರೆ ಮುಕ್ತಾಯಗೊಳಿಸೊಂದು ಧನ್ಯವಾದಗಳು ಮಮತಕ್ಕನವರೇ. ವೇದಿಕೆಯಲ್ಲಿ ಇರುವ ಎಲ್ಲರಿಗೂ ಒಂದು ಸಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜ್ಞಾನಪದ ಮತ್ತು ನಿಖಿಲ್ ಗುರಿಕಾರರು ಸೇರಿಕೊಳ್ಬೇಕಾಗಿ ಯೋಜನಾಧಿಕಾರಿಯಾದಂಥ ಶ್ರೀಮತಿ ಮಮತಾ ಅವರಿಗೆ ನಮ್ಮ ವೀಣಾ ಉಚ್ಚಿಲ್ರವರು ಒಂದು ಸ್ಮರಣಿಕೆ ನೀಡಿ ಅವರನ್ನು ತುಂಬ ಧನ್ಯವಾದಗಳು. ಅದೇ ರೀತಿ ಸನ್ಮಾನವನ್ನು ನೆರವೇರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಎಂಕಲ್ನ ಯೂಟಿ ಖಾದರ್ ಸಾಹೇಬ್ನ ಟಿಕೆ ದಿನೇಶ್ ಕುಂಪಾಲ್ ಬಕ ಸದಾಶುಲ್ಲಲ್ ಎಂಕಲ ಮುಕ್ತೇಶ್ವರ ಏನಂಚಿನ ಸುರೇಶ್ ಭಟ್ನಕರ್ ಯೂಟಿ ಖಾದರ್ಡ ಪಾತೆರ್ನಾಗ ಧರ್ಮಸ್ಥಳದ ಒಂಜಿ ದಾದಾನ ಒಂಜಿ ಅನುದಾನ ದೆತ್ತು ಕೊರಡೊಂದು ಬನ್ನಾಗ ಅಲ್ಪ ಮೇರೆ ಯೂಟಿ ಖಾದರ್ ಸಾಹೇಬರು ದಾದನ ಅಂಚಾದುಪುನಗ ಅಲ್ಪದ ಪ್ರಸಾದ 2 ಲಕ್ಷ ಬಣ್ಣ ಎಂಕ್ಲಿಗೆ 2 ಕೋಟಿಗೆ ಸಮಾನ ಅಂಚಾದುಪುನಗ ಆ ಪ್ರಸಾದ ಎಂಕ್ಲು ಎಡ್ಡೆಡು ಸ್ವೀಕಾರ ಮಾಡ್ದ ಅಂಚಾದುಪುನಗ ಆ ಧರ್ಮಸ್ಥಳ ಕ್ಷೇತ್ರದ್ದು ಎತೋ ದೇವಸ್ಥಾನಗಳು ಅಭಿವೃದ್ಧಿ ಆವೊಂದುಂಡು
ಜನಕುಲು ಪೂರ ದಾದಾದ ಪಣೊಂದುಲ್ಲ ಐ ಕೊಯ್ಕಲ ಕೆಬಿಕೊರಂದೆ ನನ್ನ ಮಿತ್ತಿಗಳ ಆ ಧರ್ಮಸ್ಥಳದ್ದು ಬರ್ಪಂಚಿನ ಅನುದಾನ ಪೂರೆಲ್ಲ ನಮ್ಮ ಜೊತೆಂದು ಪ್ರತಿಯೊಂದು ಗ್ರಾಮದ ದೇವಸ್ಥಾನ ಜೀರ್ಣೋದ್ಧಾರ ಅವಡಂದ ಧರ್ಮಸ್ಥಳದ ಕಾವನೇರ್ನ ಪ್ರಸಾದ ಬೋರ್ಡ್ ಪಣೊಂದು ಎಂಗಳು ನಟ್ಟೊಂದುಲ್ಲ ಅಂಚಾದು ಪುನಗ ಮಾತ ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಬಚ್ಚಿನ ಅಧ್ಯಕ್ಷರಿಗಾದ ಪಡು ಅದು ನಕಲ್ನ ಗ್ರಾಮ ದಾಖಲೆಗಳ ಮಾಧ್ಯಮ ಮಿತ್ರ ದಾಖಲೆ ಪೂರೆಗಳ ಧನ್ಯವಾದ ಪಣೊಂದು ರೆಡ್ ಪಾತ್ರೆಯನ್ನು ಮುಗಿತೊಂದಿಲ್ಲ ಬಂದಂಥ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೂ ನಮ್ಮ ಸಮಿತಿಯ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಅದೇ ರೀತಿ ಧರ್ಮಸ್ಥಳ ಯೋಜನಾ ಅಧಿಕಾರಿಗಳಿಗೂ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಲ್ಲ ಪದಾಧಿಕಾರಿಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಜೈ